ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಗರ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾ ತಂಬಾಕು ನಿಯಂತ್ರಣಾ ಕೋಶ ನೇತೃತ್ವದ ತಂಡದಿಂದ ತಂಬಾಕು ಮುಕ್ತ ಮಂಗಳೂರು ವಿಶೇಷ ಕಾರ್ಯಾಚರಣೆಯನ್ನ ನಗರದ ಪದವಿನಂಗಡಿ ಎಐಡಿ ಸೇರಿದಂತೆ ಇತರ ಕಡೆಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಸಾರ್ವಜನಿಕರಿಗೆ ತಂಬಾಕು, ಬೀಡಿ, ಸಿಗರೆಟ್ ಹಾಗೂ ಇನ್ನಿತರ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ನಗರ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾ ತಂಬಾಕು ನಿಯಂತ್ರಣಾ ಕೋಶ ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ನಗರದ ಪದವಿನಂಗಡಿ, ಎಐಡಿ ಸೇರಿದಂತೆ ಇತರ ಕಡೆಗಳಲ್ಲಿ ತಂಬಾಕು ಮುಕ್ತ ಮಂಗಳೂರು ವಿಶೇಷ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಇನ್ನು ನಗರದ ಮಾಲ್ ಅಂಗಡಿಗಳಲ್ಲಿ ತೆರಳಿದ ಅಧಿಕಾರಿಗಳು ತಂಬಾಕು, ಬೀಡಿ, ಸಿಗರೇಟುಗಳನ್ನು ವಶಕ್ಕೆ ಪಡೆದುಕೊಂಡರು. ಉತ್ತೇಜನ ನೀಡುವಂತಹ ರೀತಿಯಲ್ಲಿ ಹಾಗೂ ಆಹಾರ ಪದಾರ್ಥಗಳ ಜೊತೆಯಲ್ಲಿ ತಂಬಾಕು, ಸಿಗರೇಟ್ಗಳನ್ನು ಮಾರಾಟ ಮಾಡುವಂತಿಲ್ಲ. ಇನ್ನು ವಿದೇಶಿಯ ಸಿಗರೇಟ್ ಮಾರಾಟ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು. ಈಗಾಗಲೇ ಅಂಗಡಿಗಳಿಗೆ ತೆರಳಿ ದಂಡ ಹಾಕಲಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತೆ ಮಾರಾಟ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಲಾಗುವುದು. ಡಿಸಿಪಿ ಉಮಾ ಪ್ರಶಾಂತ್ ಆದೇಶದ ಮೇರೆಗೆ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಜಿಲ್ಲಾ ತಂಬಾಕು ನಿಯಂತ್ರಣಾ ಕೋಶ ಜಿಲ್ಲಾ ಸಲಹೆಗಾರರಾದ ಡಾಕ್ಟರ್ ಪ್ರೀತಿ ಸಿ ಶೇಖರ್ ತಿಳಿಸಿದ್ರು. ಸುಮಾರು ವರ್ಷಕ್ಕೆ 10 ಲಕ್ಷ ಜನ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಕೊಟ್ಟಿದ್ದೀವಿ ಮಂಗಳೂರಿನಲ್ಲಿ. ನಂತರ ಬಹಳಷ್ಟು ಸೆಕ್ಷನ್ ಕೂಡ ಇದೆ. ಸಾರ್ವಜನಿಕ ಸ್ಥಳಗಳು ಧೂಮಪಾನ ಮಾಡಬಾರ್ದು, ಮತ್ತು ಕೆಲವು ಅಂಗಡಿನಲ್ಲಿ ಡಿಸ್ಪ್ಲೇ ಕೂಡ ಮಾಡಬಾರ್ದು. ತಂಬಾಕು ಸಿಗುತ್ತೆ ಇಲ್ಲಿ, ಬೆಂಕಿ ಪಟ್ಟಣ, ಆಸ್ಟ್ರೆ ಯಾವುದು ಉತ್ತೇಜನ ಮಾಡುತ್ತೋ ತಂಬಾಕು ಯೂಸ್ ಮಾಡೋದಕ್ಕೆ ಅವರು ಕೂಡ ಎಲ್ಲ ಲಾ ಕೂಡ ಇದೆ. ಕೋಟ್ಪಾ ಅಂತ ಹೇಳಿ ಲಾ ಇದೆ. ಅದರಲ್ಲಿ ಡಿಸ್ಪ್ಲೇ ಮಾಡಬಾರ್ದು, ಶಾಲೆ ಸುತ್ತಮುತ್ತ ಮಾರಾಟ ಮಾಡಬಾರ್ದು. ಮತ್ತು ಈಗ ಹೊಸದಾಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ನೋ ಸ್ಮೋಕಿಂಗ್ ಬೋರ್ಡ್ ಇರಬೇಕು. ಅದು ಓನರ್ಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಭಾಳಷ್ಟು ಲಾ ಇದೆ. ಮತ್ತು ಹೊಸ ಆರೋಗ್ಯ ಸಿಂಬಲ್ ಕೂಡ ಬಂದಿದೆ. ಹೆಲ್ತ್ ವಾರ್ನಿಂಗ್ ಸಿಂಬಲ್ ಕೂಡ ಹೊಸದು ಬಂದಿದೆ. ಅದೆಲ್ಲನೂ ಫಾಲೋ ಮಾಡಬೇಕಾಗುತ್ತೆ. ಲೂಸ್ ಆಗಿ ಬೀಡಿ, ಸಿಗರೇಟು ಬಿಡಿ ಬಿಡಿಯಾಗಿ ಮಾರಾಟ ಮಾಡೋದು. ಇನ್ನು ಕಾರ್ಯಾಚರಣೆಯಲ್ಲಿ ಡಾಕ್ಟರ್ ಜಾನ್ ಕೆನಾಡಿ, ಕಂಕನಡಿ ಠಾಣೆಯ ಪಿಎಸ್ಐ ಪ್ರದೀಪ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.